मंजूनाथ अमर रहे, अमर रहे, अमर रहे, अमर रहे, अमर रहे, भारत भूषण अमर रहे, भारत भूषण अमर रहे, अमर रहे, अमर रहे, अमर रहे, अमर रहे, आदिल हुसैन अमर रहे, आदिल हुसैन अमर रहे, अमर रहे, अमर रहे, अमर रहे, अमर रहे, विनय नरवल अमर रहे, विनय नरवल अमर रहे, इल्ला नाउ सैसल्ला, इल्ला नाउ सैसल्ला, ಭಯೋತ್ಪಾದಕಿ ಸೈಸಲ್ಲ, ಭಯೋತ್ಪಾದಕಿ ಸೈಸಲ್ಲ, ಇಲ್ಲಾ ನಾವು ಸೈಸಲ್ಲ, ಇಲ್ಲಾ ನಾವು ಸೈಸಲ್ಲ, ಭಯೋತ್ಪಾದಕಿ ಸೈಸಲ್ಲ, ಭಯೋತ್ಪಾದಕಿ ಸೈಸಲ್ಲ, ಇಲ್ಲಾ ನಾವು ಸೈಸಲ್ಲ, ಇಲ್ಲಾ ನಾವು ಸೈಸಲ್ಲ, ಉಗ್ರಗಾಮಿಗಳ ದಾಳಿ ಸೈಸಲ್ಲ, ಉಗ್ರಗಾಮಿ ಸೈಸಲ್ಲ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, NSUA ಜಿಂದಾಬಾದ್, NSUA ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, NSUA ಜಿಂದಾಬಾದ್, NSUA ಜಿಂದಾಬಾದ್. ಇಲ್ಲಿ ಸೇರಿದಂತ ನನ್ನ ಎಲ್ಲ ಆತ್ಮೀಯರೇ, ಇವತ್ತು NSUA ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರನ್ನು ಗುರುತಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಮರೆಯವರಿಗೆ ಗೌರವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿ ನಡಿಗೆ ಹಾಗೂ ಮೌನ ಪ್ರಾರ್ಥನೆ ಆಯೋಜಿಸಿದ್ದೇವೆ. ಇಲ್ಲಿ ಸೇರಿದಂತಹ ನಮ್ಮ ಈ ವಾರ್ಡಿನ ಸದಸ್ಯರಾದಂತಹ ನಜರ್ ಅವರೇ, ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೋನಕ್ ಅವರೇ, ಅದೇ ರೀತಿ CM ಶರೀಫ್ ಅವರೇ ಬಾಲಪುನಿ ಉಪಾಧ್ಯಕ್ಷರು, ಅದೇ ರೀತಿ ಇಲ್ಲಿ ಬಂದಂತಹ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಬಂಧುಗಳೇ ಹಾಗೂ NSU ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನಾವು ಈಗ ಸ್ಲೋಗನ್ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವ. ನಾವು ಹೇಳಿದ ರೀತಿ ಎಲ್ಲರೂ ಹೇಳಿ, ಓಕೆ? ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಮಂಜುನಾಥ್ ಅಮರ್ ರಹೆ, ಮಂಜುನಾಥ್ ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಭಾರತ್ ಭೂಷಣ್ ಅಮರ್ ರಹೆ, ಭಾರತ್ ಭೂಷಣ್ ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಆದಿಲ್ ಹುಸೇನ್ ಅಮರ್ ರಹೆ, ಆದಿಲ್ ಹುಸೈನ್ ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ವಿನಯ್ ನರ್ವಲ್ ಅಮರ್ ರಹೆ, ವಿನಯ್ ನರವಲ್ ಅಮರ್ ರಹೆ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಭಯೋತ್ಪಾದಕಿ ಸಹಿಸಲ್ಲ, ಭಯೋತ್ಪಾದಕಿ ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಭಯೋತ್ಪಾದಕಿ ಸಹಿಸಲ್ಲ, ಭಯೋತ್ಪಾದಕಿ ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಉಗ್ರಗಾಮಿಗಳ ದಾಳಿ ಸಹಿಸಲ್ಲ, ಉಗ್ರಗಾಮಿ ಸಹಿಸಲ್ಲ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, NSUA ಜಿಂದಾಬಾದ್, NSUA ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, NSUA ಜಿಂದಾಬಾದ್. NSUA ಜಿಂದಾಬಾದ್. ಇವತ್ತೆಲ್ಲ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ಸಂತೋಷದಿಂದ ಸೇರಿಲ್ಲ, ನಾವೆಲ್ಲರೂ ದುಃಖದಿಂದ ಸೇರಿದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಕಾಶ್ಮೀರ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಬಹಳಷ್ಟು ಒಂದು ಉತ್ತಮವಾದಂತ ಮತ್ತು ಒಂದು ಪ್ರವಾಸಿ ತಾಣ. ಈ ಪ್ರವಾಸಿ ತಾಣಕ್ಕೆ ಒಂದು ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕಾಶ್ಮೀರವನ್ನು ಇಷ್ಟಪಟ್ಕೊಂಡು ಇವತ್ತು ಭಾರತ ದೇಶದ ಒಂದು ಅಂಗವಾದಂಥ ಕಾಶ್ಮೀರದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಭಯೋತ್ಪಾದಕರು ಇವತ್ತು ಏನು ಸಾಮಾನ್ಯ ಜನರ ಮೇಲೆ, ಟೂರಿಸ್ಟರ್ ಮೇಲೆ ಅಟ್ಯಾಕ್ ಅನ್ನು ಮಾಡಿ ಒಂದು ಕೊಲ್ಲುವಂತ ಒಂದು ಪೈಶಾಚಿಕ ಮತ್ತು ಹೀನ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಇದನ್ನು ಯಾವತ್ತೂ ಕೂಡ ನಾವು ಸಹಿಸಲಿಕ್ಕೆ ಭಾರತೀಯರಾಗಿ ಸಾಧ್ಯವೇ ಇಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಾತ್ರವಲ್ಲದೆ ಈ ಭಯೋತ್ಪಾದನೆಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇವರು ಒಂದು ಸೈತಾನನ ಪ್ರವೃತ್ತಿಯವರು. ಇಸ್ಲಾಂ ಕೂಡ ಯಾವಾಗಲೂ ಹೇಳ್ತದೆ, ಅಮಾಯಕರನ್ನ ಯಾವತ್ತೂ ಕೂಡ ಗುರಿಯಾಗಿ ಯಾವುದೇ ಸಂದರ್ಭದಲ್ಲಿ ಯಾರೇ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡುವುದು ಅಥವಾ ಕೊಲ್ಲುವುದನ್ನು ತೀವ್ರವಾಗಿ ಖಂಡಿಸ್ತದೆ. ಅವರು ಯಾವತ್ತೂ ಕೂಡ ಸ್ವರ್ಗದಲ್ಲಿ ಅವರಿಗೆ ಯಾವತ್ತೂ ಸ್ಥಾನ ಇಲ್ಲ. ಅವರು ಒಂದು ಭಯೋತ್ಪಾದಕರು ಅಂತ ಹೇಳಿದ್ರೆ ಅವರು ಬಹಳ ಒಂದು ಕೀಳು ರಾಕ್ಷಸ ಪ್ರವೃತ್ತಿಯವರು. ಇವರನ್ನ ನಮ್ಮ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಕೇಂದ್ರ ಸರ್ಕಾರ ಏನು ದಿಟ್ಟ
ಹೆಜ್ಜೆಯನ್ನು ಇಡ್ತದ, ಅದಕ್ಕೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೂಡ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೂಡ ಒಂದು ಏನು ಬೆಂಬಲವನ್ನು ಕೂಡ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೆ ಇವತ್ತು ಭಯೋತ್ಪಾದಕರು ಏನು ದಾಳಿ ಮಾಡುವಾಗ ಅವರು ಜಾತಿ ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ, ಅಂತ ಸೈತಾನರಿಗೆ ಅವರಿಗೆ ಜಾತಿಯೇ ಇಲ್ಲ. ಅವರು ಒಂದು ರಾಕ್ಷಸ ಪ್ರವೃತ್ತಿಯವರು. ಆ ರಾಕ್ಷಸ ಪ್ರವೃತ್ತಿಯವರನ್ನ ಮಟ್ಟ ಹಾಕ್ಲಿಕ್ಕೆ ಈ ದೇಶದ ನಮ್ಮ ಸೈನಿಕರು ಮತ್ತು ನಮ್ಮ ದೇಶದಲ್ಲಿ ಶಕ್ತರಾದಂತಹ ಒಂದು ಶಕ್ತಿ ಇದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇವರನ್ನ ಹುಟ್ಟಡಗಿಸುವಂತ ಕೆಲಸ ಖಂಡಿತವಾಗ್ಲೂ ನಮ್ಮ ದೇಶದ ಸೈನಿಕರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಇದಕ್ಕಿಂತ ಹಿಂದೆ ಕೂಡ ಪಾಕಿಸ್ತಾನದ ಲಾಹೋರ್ ತನಕ ತಲುಪಿ ಇಂದಿರಾ ಗಾಂಧಿ ಅವರು ಮುಟ್ಟಿ ನೋಡುವ ರೀತಿಯಲ್ಲಿ ಅವತ್ತು ತೋರಿಸಿದಾರೋ ಅದೇ ರೀತಿ ಇನ್ನೊಮ್ಮೆ ಅವರಿಗೆ ಒಂದು ಪಾಠವನ್ನ ಕಲಿಸುವಂತ ಕೆಲಸ ಆಗಬೇಕು. ಇಂಥ ಒಂದು ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇಲ್ಲಿ ಇವತ್ತು ನಮ್ಮ ಸ್ನೇಹಿತರು ಅಥವಾ ನಮ್ಮ ಭಾರತ ದೇಶದ ಪ್ರಜೆಗಳು, ನಮ್ಮ ಕರ್ನಾಟಕದವರು ಏನು ಮಡಿದಿದ್ದಾರೆ, ಅವರಿಗೆ ನಾವು ಇಲ್ಲಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಂದು ನಿಮ್ಮ ದುಃಖವನ್ನ ಮತ್ತು ಭಾರತ ದೇಶದ ಜೊತೆ ಉಗ್ರವಾದದ ವಿರುದ್ಧ ನಾವೆಲ್ಲರೂ ಇದ್ದೇವೆ ಅನ್ನುವಂತ ಒಂದು ಒಗ್ಗಟ್ಟನ್ನ ನೀವು ಕೇವಲ ಒಂದು 10 ನಿಮಿಷದಲ್ಲಿ ನೀವೆಲ್ಲರೂ ಪ್ರದರ್ಶಿಸಿದ್ದು ಮತ್ತು ನಿಮ್ಮ ಒಗ್ಗಟ್ಟನ್ನ ನೋಡುವಾಗ ಬಹಳಷ್ಟು ಖುಷಿ ಆಗ್ತದೆ. ಭಾರತ ಒಂದು ಬಲಿಷ್ಠವಾದಂತ ಒಂದು ಯುವ ಜನ ಹೊಂದಿರುವಂತ ಭಾರತ ದೇಶ. ಇವತ್ತು ಭಾರತಕ್ಕೆ ಬಹಳಷ್ಟು ಫ್ಯೂಚರ್ ಇದೆ. ಭಾರತ ಪ್ರಪಂಚದ ವಿಶ್ವದಲ್ಲೇ ಉತ್ತಮವಾದಂತಹ ಒಂದು ಮಟ್ಟಕ್ಕೆ ತಲುಪುವಂತಹ ಸಂದರ್ಭದಲ್ಲಿ ಇದನ್ನು ಸಹಿಸಲಾರದೆ ಇವತ್ತು ಭಯೋತ್ಪಾದಕರು ಇಂತಹ ಒಂದು ಧರ್ಮಗಳ ಮಧ್ಯೆ ಭಾರತದಲ್ಲಿ ಇರುವಂತಹ ಹಿಂದೂ ಮುಸಲ್ಮಾನರ ಒಗ್ಗಟ್ಟನ್ನ ಕದಲಿಸೋಸ್ಕರ ಇವತ್ತು ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವರ ಅಜೆಂಡಾ ಏನಿದೆ. ನಾವು ನಮ್ಮ ದೇಶದ ಒಳಗಿರುವಂತಹ ನಮ್ಮ ದೇಶದವರನ್ನ ಒಡೆದಾಡುವ ನೀತಿಯನ್ನ ಅವರು ಏನು ಮಾಡ್ತಾ ಇದ್ದಾರ ಅದನ್ನ ನಾವು ತೀವ್ರ ಖಂಡಿಸಬೇಕು ಮತ್ತು ಅವರ ಅಜೆಂಡಕ್ಕೆ ನಾವು ಇಂಪ್ಲಿಮೆಂಟ್ ಮಾಡೋದಾಗೆ ಅವರ ಅಜೆಂಡವನ್ನ ನಾವು ಸೋಲಿಸಬೇಕು. ನಾವೆಲ್ಲರೂ ಭಾರತೀಯರು ಒಗ್ಗಟ್ಟಾಗಿದ್ದೇವೆ. ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೆಲ್ಲರೂ ಕೂಡ ಒಂದು. ಭಯೋತ್ಪಾದನೆಯನ್ನ ನಾವು ಯಾವತ್ತೂ ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಎಲ್ಲೇ ಇದ್ರು, ಯಾವ ಮೂಲೆಯಲ್ಲೇ ಇದ್ರು ಕೂಡ ಹುಡುಕಿ ಹೊಡೆಯುವಂತ ಸೈನ್ಯದ ಜೊತೆ ನಾವು ಕೂಡ ಅವರಿಗೆ ಸೈನ್ಯಕ್ಕೆ ಬೆಂಬಲವನ್ನ ಕೊಡ್ತೇವೆ. ಮತ್ತು ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಇಂತಹ ಕೃತ್ಯಗಳು ನಮ್ಗೆ ನಮ್ಮ ಪರಿಸರದಲ್ಲಿ ಯಾರಾದ್ರೂ ಅದಕ್ಕೆ ಬೆಂಬಲ ಅಥವಾ ಇನ್ನೊಂದು ತೋರಿಸುವಂತ ಯಾವುದಾದ್ರೂ ವ್ಯಕ್ತಿಗಳಿದ್ರು ಕೂಡ ನಾವು ಖಂಡಿತವಾಗ್ಲೂ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸುವಂತ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ನಮ್ಗೆ ಇಲ್ಲಿ ಸೇರಿದ ತಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನ NSVIಗೆ ಮತ್ತೊಮ್ಮೆ ಧನ್ಯವಾದವನ್ನ ನಾನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. NSUI ದಕ್ಷಿಣ ಜಿಲ್ಲಾ ಇದರ ವತಿಯಿಂದ ಇಲ್ಲಿ ನಡೆಸುವಂತಹ ಈ ಕಾರ್ಯಕ್ರಮ ಎಲ್ಲರೂ ಈ ವಿಷಾದ ನಿಮಿಷದಲ್ಲಿ ಇವರು ಈ NSI ಕಾರ್ಯಕರ್ತರು ಈ ಒಂದು ಸಭೆಯನ್ನು ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಖಂಡಿತ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಭಾರತ ದೇಶವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಹಾಗೂ ಯಾರು ಈ ಅಮಾಯಕರನ್ನು ಕೊಂದ ರಕ್ತ ಪಿಪಾಸಿಗಳಿದ್ದಾರೋ ಅವರ ವಿರುದ್ಧ ಸೆಟೆದು ನಿಂತು ಯಾವತ್ತು ನಮಗೆ ಕರೆ ಬಂದರೂ ಕೂಡ ನಾವು ಆ ಜಾಗಕ್ಕೆ ಹೋಗಿ ಆ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನು ಸಪೋರ್ಟ್ ಮಾಡೋರು ಯಾರಿದ್ದಾರೆ ಅಂತವರನ್ನು ಸರ್ವ ನಾಶ ಮಾಡಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂರಬೇಕು. ಭಯೋತ್ಪಾದಕರ ಉದ್ದೇಶ ಏನಿದ್ದರೂ ಯಾವತ್ತು ಅವರು ನಮ್ಮ 2 ಉದ್ದೇಶವನ್ನು ಹೊಂದಿರುತ್ತಾರೆ. ಒಂದು ಭಾರತವನ್ನು ಆಕ್ರಮಿಸುವ ಒಂದು ರೀತಿ, ಮತ್ತೊಂದು ಭಾರತದ ಒಳಗಿರುವವರನ್ನು ಚಿತ್ರ ಮಾಡಿ ಅವರನ್ನು ಪರಸ್ಪರ ಎತ್ತಿ ಕಟ್ಟುವ ಕೆಲಸವನ್ನು ಮಾಡುತ್ತಾರೆ. ಇಲ್ಲಿ ನೋಡಿದರೆ ಒಂದನೇ ಯದಾಗಿ ಅವರು ನಮ್ಮ ಹಲವರನ್ನು ಕೊಲ್ಲುವ ಮೂಲಕ ಒಂದನೆಯಲ್ಲಿ ಅವರು ಸಫಲವಾಗಿದ್ದಾರೆ ಕ್ಷಣಿಕವಾಗಿ. ಎರಡನೆಯದು ಅಂದ್ರೆ ನಮ್ಮ ಇಲ್ಲಿ ಭಾರತದಲ್ಲಿರುವಂತಹ ಹಿಂದೂ ಕ್ರೈಸ್ತ ಮುಸಲ್ಮಾನರನ್ನು ಬೇರೆ ಬೇರೆ ಮಾಡಲಿಕ್ಕೋಸ್ಕರ ಅವರೊಂದು ಹೆಸರನ್ನು ಕೂಡ ಅವರು ಹೇಳಿದ್ದಾರೆ. ನೀನು ಹಿಂದುವ ಮುಸ್ಲಿಮ ಅಂತ ಕೇಳಿ ಮುಸ್ಲಿಮರನ್ನು ಬಿಟ್ಟು ಹಿಂದೂಗಳನ್ನು ಕೊಲ್ಲುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಇನ್ನೊಬ್ಬರನ್ನು ಮುಸ್ಲಿಮರನ್ನು ಕೊಂದಿದ್ದರೂ ಕೂಡ ಇಂತಹ ಹೆಸರು ಯಾಕೆ ಕೇಳ್ತಾರೆ ಅಂತ ಹೇಳಿದರೆ ಭಾರತದಲ್ಲಿರುವ ಹಿಂದೂಗಳು ಮುಸ್ಲಿಮರು ಪರಸ್ಪರ ಅವರು ಗಲಾಟೆ ಮಾಡಬೇಕು, ಅವರು ಪರಸ್ಪರ ವಿರುದ್ಧವಾಗಬೇಕು. ಈ ಉದ್ದೇಶದಿಂದ ಈ ಎರಡನೇ ಉದ್ದೇಶಕ್ಕೆ ಖಂಡಿತ ನಾವು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಬಾರದು. ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಮಗೆ ಯಾವುದೇ ರಾಜಕೀಯ ಬೇಡ, ನಮಗೆ ಯಾವ ಧರ್ಮದ ಇದು ಬೇಡ, ಎಲ್ಲವೂ ಸೇರಿ ನಾವು ಒಗ್ಗಟ್ಟಿನಿಂದ ಭಯೋತ್ಪಾದಕರನ್ನು ಎದುರಿಸುವ NSI ಮುಂದಿನ ದಿನಗಳಲ್ಲಿ ಕೂಡ ಈ ತರ ಆಂದೋಲನವನ್ನು ಮಾಡಿ ಭಾರತವನ್ನು ರಕ್ಷಿಸುವ ಕೆಲಸದಲ್ಲಿ ಮುಂದಾಗಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಜೈ ಹಿಂದ್. ಈಗ ಒಂದು ಘೋಷಣೆ ಕೂಗಿ ಆದ ನಂತರ ನಾವು ಕ್ಯಾಂಡಲ್ ಬತ್ತಿನ
ಪ್ರದರ್ಶನ ಮಾಡಿ ಮತ್ತೆ ಮೌನ ಪ್ರಾರ್ಥನೆ ಮಾಡಿ ನಾವು ಇದನ್ನ ಇಲ್ಲಿಗೆ ಕೊನೆಗೆ ನೀಡಬೇಕಂತ ಹೇಳ್ತಾ, ಮತ್ತೆ ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅನಿಲ್ ನಾಡ್ ಅವರಿಗೆ ಮತ್ತು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಸಭಾಧ್ಯಕ್ಷರಂತ ಶ್ರೀ UT ಖಾದರ್ ಸರ್ ಅವರ ಒಂದು ಅವರು ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಅವರು ಕೂಡ ಇಂತಹ ಒಂದು ಕೃತ್ಯ ನಡೆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಬೆದರಿಸಬೇಕು ಅಂತ ಅವರು ನಮಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರಂತ UT ಖಾದರ್ ಸರ್ ಅವರಿಗೆ, ಸಿದ್ದರಾಮಯ್ಯ ಸರ್ ಅವರಿಗೆ, ಅನಿಲ್ ನಾಡ್ ಅವರಿಗೆ, ಎಲ್ರಿಗೂ ಕರ್ನಾಟಕ ಸರ್ಕಾರಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಮುಂದಕ್ಕೆ ಘೋಷಣೆ ಕೊಡಲಿಕ್ಕಿದ್ದಾರೆ. अमर रहे अमर रहे अमर रहे मंजूनाथ अमर रहे मंजूनाथ अमर रहे अमर रहे अमर रहे अमर रहे अमर रहे भारत भूषण अमर रहे भारत भूषण अमर रहे 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 विनय नरवाल अमर रहे विनय नरवाल अमर रहे ಇಲ್ಲ ನಾವು ಸಹಿಸಲ್ಲ ಇಲ್ಲ ನಾವು ಸಹಿಸಲ್ಲ ಭಯೋತ್ಪಾದನೆ ದಾಳಿ ಸಹಿಸಲ್ಲ ಭಯೋತ್ಪಾದನೆ ದಾಳಿ ಸಹಿಸಲ್ಲ ಇಲ್ಲ ನಾವು ಸಹಿಸಲ್ಲ ಇಲ್ಲ ನಾವು ಸಹಿಸಲ್ಲ ಉಗ್ರಗಾಮಿಗಳ ದಾಳಿ ಸಹಿಸಲ್ಲ ಉಗ್ರರ ದಾಳಿ ಸಹಿಸಲ್ಲ ಜಿಂದಾಬಾದ್ 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 NSUI ಜಿಂದಾಬಾದ್ NSUI ಜಿಂದಾಬಾದ್ 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 NSUI ಜಿಂದಾಬಾದ್ NSUI ಜಿಂದಾಬಾದ್. ಈಗ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಎಲ್ಲರೂ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ರು. ಧನ್ಯವಾದಗಳು ಧನ್ಯವಾದಗಳು ಸ್ಟೂಡೆಂಟ್ಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕೃತಿಯನ್ನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶಾಹಿಲ್ ಮನ್ಸೂರ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಫರೀದ್ ರವರ ಯುವ ನಾಯಕ NSC ಎಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಎದ್ದು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ವಿದ್ಯಾರ್ಥಿಗಳಿಗೂ, ಇಲ್ಲಿ ಸೇರಿದ ಎಲ್ಲ ನಮ್ಮ ನಜೀರ್ ರವರು, ಶರೀಫ್ ರವರು ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಜೈ ಭಾರತ್. ಫರೀದ್ ಹುಸೇನ್ UT ಫರೀದ್ ನಮ್ಮ NSUI ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಕ್ಷೇತ್ರದ ಶಾಸಕರು, ವಿಧಾನಸಭಾ ಅಧ್ಯಕ್ಷರಂತ UT ಖಾದರ್ ಸರ್ ಅವರ ಅಣ್ಣನ ಮಗ ಕೂಡ ಹೌದು, UT ಫರೀದ್ ಸಾಬ್ ಅವರ ಮೆಚ್ಚಿನ ಮೊಮ್ಮಗ ಕೂಡ ಹೌದು. ಅವರು ಕೂಡ ಇವತ್ತು ಇಂತಹ ಒಂದು ಕೃತ್ಯವನ್ನು ಖಂಡಿಸಲಿಕ್ಕೋಸ್ಕರ ಮಂಗಳೂರಿನ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ ಅಂತ ಹೇಳ್ತಾ, ಎಲ್ರಿಗೂ ಸೇರಿದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಭಾರತ್.